ಮುಂಬಯಿಯ ಹವ್ಯಕ ವೆಲ್ಫೇರ್ ಟ್ರಸ್ಟ್ ವತಿಯಿಂದ 2017ರ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಂಬಯಿಯ ಪಶ್ಚಿಮದ ಘಾಟ್ಕೊಪ್ಪರ್ನ ಹವ್ಯಕರ ಸಭಾಗೃಹದಲ್ಲಿ ಜೂನ್ 18ರ ರವಿವಾರ ಆರಂಭವಾಯಿತು. ಈ ಸಭಾ ಸಮಾರಂಭದಲ್ಲಿ ಖ್ಯಾತ ಪತ್ರಿಕೋದ್ಯಮಿ ಶ್ರೀ LS ಶಾಸ್ತ್ರಿ ಪ್ರಶಸ್ತಿ ಪ್ರದಾನ ನೆರವೇರಿಸಿದರು. ಸಭೆಯ ಅಧ್ಯಕ್ಷತೆಯನ್ನ ಮುಂಬಯಿಯ ಹವ್ಯಕ ವೆಲ್ಫೇರ್ ಟ್ರಸ್ಟ್ನ ಶ್ರೀ ಶಿವಕುಮಾರ್ ಭಾಗವತ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಮುಂಬಯಿಯ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾಕ್ಟರ್ ತಾಳ್ತಜೆ ವಸಂತ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಗೌರವ ಅತಿಥಿಗಳಾಗಿ ಮುಂಬೈ ಕರ್ನಾಟಕ ಮಲ್ಲ ದೈನಿಕದ ಸಂಪಾದಕರಾದ ಶ್ರೀ ಚಂದ್ರಶೇಖರ್ ಪಾಲೆತ್ತಾಡಿ ಹಾಗೂ ನಾಟಕಕಾರ ಸಾಹಿತಿಯೂ ಆದ ಶ್ರೀ ಶಿಮುಂಜೆ ಪಾರಾರಿ ಭಾಗವಹಿಸಿದ್ದರು. ಪ್ರಶಸ್ತಿ ಪ್ರದಾನ ಸಮಾರಂಭದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿವಿಧ ವಿನೋದಾವಳಿಗಳನ್ನು ಏರ್ಪಡಿಸಲಾಗಿತ್ತು. ತ್ರಿಜಗವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಮಂಗಲ ಮಹಿಮನೆ ತುಂಗಸುದೇಹನೆ ಮಂಗಲ ಮಹಿಮನೆ ತುಂಗಸುದೇಹನೆ ಗಂಗಾಧರ ವರ ಬಾಲನೆ ಗಂಗಾಧರ ವರ ಬಾಲನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ. ಮಳೆ ಬರಲಿ ಎನ್ನುವ ಆಸೆ, ಇನ್ನು ಹೊಯ್ಯುವ ಹನಿಗಳು ಕೆಲವೊಂದು ಹರಿದು ಸಾಗರವನ್ನು ಸೇರುತ್ತವೆ, ಕೆಲವೊಂದು ಎಲೆಯ ಮೇಲೆ ಮುತ್ತಾಗಿ ಕಂಗೊಳಿಸುತ್ತವೆ. ಆದರೆ ಸ್ವಾತಿ ನಕ್ಷತ್ರದಲ್ಲಿ ಹೊಯ್ದ ಹನಿ ಚಿಪ್ಪಿನಲ್ಲಿ ಸೇರಿದಾಗ ಮುತ್ತಾಗುತ್ತದೆ ಅಂತೆ. ಹಾಗೆಯೇ ಈ ಕಾಲ ಪ್ರವಾಹದಲ್ಲಿ ನಡೆದಿರುವ ಜೀವ ಜಾತ್ರೆಗಳಲ್ಲಿ ಎಲ್ಲರೂ ಹರಿದು ಹೋಗುತ್ತಿರುವಾಗ ಕೆಲವರು ಮಾತ್ರವೇ ತಮ್ಮ ಹೆಜ್ಜೆಯನ್ನು ಮೂಡಿಸಿ ಹೋಗುತ್ತಾರೆ. ಸಾಹಿತ್ಯ ರಂಗದಲ್ಲಿ, ಪತ್ರಿಕೋದ್ಯಮದಲ್ಲಿ ತಮ್ಮ ಹೆಜ್ಜೆಯನ್ನು ಶಾಶ್ವತವಾಗಿ ಬಿಟ್ಟು ಅವಿಸ್ಮರಣೀಯರಾದ ಶ್ರೀ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಈಗ 11 ವರ್ಷಗಳೇ ಸರಿದವು. ಇದೀಗ 12ನೇ ವರ್ಷ. ಆದರೂ ಕೂಡ ಮೊದಲನೇ ಬಾರಿ ಪ್ರಾರಂಭಿಸುವಾಗ ನಮಗೆ ಯಾವ ಹುಮ್ಮಸ್ಸು, ಯಾವ ಆನಂದ, ಯಾವ ಸ್ಫೂರ್ತಿ ಇತ್ತೋ ಅದೇ ಹುಮ್ಮಸ್ಸು, ಸ್ಫೂರ್ತಿ, ಸಂತೋಷ ಇಂದಿಗೂ ಕೂಡ ಕಂಡುಬರುತ್ತದೆ. ಯಾಕಂದ್ರೆ ಶ್ರೀ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ವ್ಯಕ್ತಿತ್ವವೇ ಹಾಗೆ, ಅವರ ಸಾಧನೆಗಳ ಪಟ್ಟಿಗಳೇ ಹಾಗಿವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬೈ 2017ನೇ ಸಾಲಿನ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಪತ್ರಿಕೋದ್ಯಮಿ ಶ್ರೀ LS ಶಾಸ್ತ್ರಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಉತ್ತರ ಕನ್ನಡ ಜೀವನದಿ ಶರಾವತಿ ತಟದಲ್ಲಿರುವ ಹೊನ್ನಾವರದಲ್ಲಿ 1944ರಲ್ಲಿ ಜನಿಸಿದ ತಾವು ವಿದ್ಯಾಭ್ಯಾಸವನ್ನು ಪೂರೈಸಿ ನಿರಂತರವಾಗಿ 55 ವರ್ಷಗಳ ಕಾಲ ಪತ್ರಿಕೋದ್ಯಮ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಹಿಂದೂಸ್ತಾನಿ ಸಂಗೀತ, ಯಕ್ಷಗಾನ, ನಾಟಕ, ಗಮಕ ವಾಚನ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಬಹುಮುಖ ಪ್ರತಿಭೆಯುಳ್ಳವರು. ಖ್ಯಾತ ಸಾಹಿತಿ, ಕವಿ ಡಾಕ್ಟರ್ ದ.ರಾ. ಬೇಂದ್ರೆಯವರಿಂದ ಬಿಡುಗಡೆಯಾದ ಕಲಾ ಸಾಹಿತ್ಯಿಕ ಪತ್ರಿಕೆ ಶೃಂಗಾರದ ಮೂಲಕ ಪತ್ರಿಕಾ ರಂಗಕ್ಕೆ ಪಾದಾರ್ಪಣೆಗೈದ ತಾವು ಮುಂದೆ ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ಜನತಾ ವಾರಪತ್ರಿಕೆ, ನಾಡೋಜ, ವಿಶ್ವವಾಣಿ, ಪ್ರಪಂಚ ಮುಂತಾದ ದೈನಿಕ, ಸಾಪ್ತಾಹಿಕ, ಮಾಸಿಕ ಪತ್ರಿಕೆಗಳಲ್ಲಿ ಸಂಪಾದಕ, ಉಪಸಂಪಾದಕ, ವರದಿಗಾರರಾಗಿ ಸಕ್ರಿಯವಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದೀರಿ.
ಇದು ಸಹ ಸಂಚಾಲಕರು ಅಂತ ಹೇಳಿದ್ದು ನಮ್ಮಲ್ಲಿ ಹಸ್ತಮುಟ್ಗಳು ಅಂತ ಹೇಳ್ತಾರಲ್ಲ, ಅಂದ್ರೆ ಹಸ್ತಮುಟ್ಕೊಂಡ್ರೆ ಪೂಜೆ ಫಲ ಅವ್ರಿಗೆ ಸಿಗ್ತದೆ ಅಂತ. ನಾನು ಮಾಡಿದ್ದು ಅದು ಅಷ್ಟೇ ಕೆಲಸ, ಮುಖ್ಯ ಕೆಲಸವನ್ನೆಲ್ಲ ಸಂಚಾಲಕರು ನಡೆಸಿದ್ದಾರೆ. ನನಗೆ ಈ ಒಂದು ನಿಮ್ಮನ್ನು ಪರಿಚಯವನ್ನು ಮಾಡಿಕೊಡುವಂಥ ಒಂದು ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ಕಮಿಟಿಗೆ ಕೃತಜ್ಞನಾಗಿದ್ದೇನೆ. ಶಾಮಂ ಕೃಷ್ಣರಾಯರು ಕೇವಲ 75 ವರ್ಷ ತುಂಬಿದ ಕರ್ನಾಟಕದ ಪ್ರಸಿದ್ಧ ಬರಹಗಾರರಲ್ಲಿ ಒಬ್ಬರು. ಇವರ ಕಥೆ, ನಾಟಕ, ಸಂಶೋಧನೆ, ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆ, ವ್ಯಕ್ತಿಚಿತ್ರ, ಅನುವಾದ, ಹಾಸ್ಯ ಲೇಖನ ಕ್ಷೇತ್ರಗಳಲ್ಲಿ ಕೃಷಿ ಮಾಡಿ 85 ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಸಾಹಿತ್ಯ ಸಾರ್ವಭೌಮ ಅನ ಕೃಷ್ಣರಾಯರ ನಿಕಟವರ್ತಿಗಳಲ್ಲಿ ಒಬ್ಬರಾಗಿ ಅನಕ್ರ ಗೌರವ ಗ್ರಂಥ ರಸಚೇತನ, ತರಾಸು ಬದುಕು ಬರಹ, ಬೀಚಿ ಗೌರವ ಗ್ರಂಥ ತಿಮ್ಮದರ್ಶನ, BV ರಾಜಾರಾಮ್ ಗೌರವ ಗ್ರಂಥ ಅಜರಾಮರ, ಅನಕ್ರ ಸಾಹಿತ್ಯ ಶ್ರೇಣಿಯ 8 ಸಂಪುಟಗಳನ್ನು ಸಂಪಾದಿಸಿದ್ದಾರೆ. ಇವರ ಹೆಸರನ್ನೆಲ್ಲ ಓದಿದಾಗ ಕನ್ನಡ ಸಾಹಿತ್ಯದ ದಿಗ್ಗಜರೊಡನೆ ಒಡನಾಡಿದ ಒಬ್ಬರು ನಮ್ಮೊಡನೆ ಇದ್ದಾರೆ ಅಂದರೆ ನಮಗೆಲ್ಲ ನಿಜವಾಗಿಯೂ ಅಭಿಮಾನದ ಸಂಗತಿ. ಇವರು ಗೋವೆಯಲ್ಲಿ 40 ವರ್ಷ ಇದ್ದು ಅಲ್ಲಿ ಪ್ರಥಮ ಕನ್ನಡ ಸಂಘ, ಪ್ರಥಮ ಕನ್ನಡ ಶಾಲೆ, ವಾಚನಾಲಯ ಸ್ಥಾಪಿಸಿ ಕನ್ನಡ ಪತಾಕೆ ಮುಗಿಲೆತ್ತರಕ್ಕೆ ಏರಿಸಿದವರು. ಗೋವಾ ಕರ್ನಾಟಕಗಳ ಬಾಂಧವ್ಯ ಗಟ್ಟಿಗೊಳಿಸಲು ನೂರಾರು ಕನ್ನಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕನ್ನಡ ಲೇಖಕರು, ಕಲಾವಿದರನ್ನು ಗೋವೆಗೆ ಪರಿಚಯಿಸಿದವರು. ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿಯೂ ದುಡಿಯುತ್ತಾ ಕೇಂದ್ರ ಸಾಹಿತ್ಯ ಅಕಾಡೆಮಿ, KK ಬಿರ್ಲಾ ಪ್ರತಿಷ್ಠಾನ, ಗೋವಾ ಕೊಂಕಣಿ ಅಕಾಡೆಮಿಯ ಸದಸ್ಯರಾಗಿ ಕೆಲಸ ಮಾಡಿದವರು. ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸುವ 55ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ಕಾರ್ಯದರ್ಶಿಯಾಗಿ ದುಡಿದವರು. 1999ರಲ್ಲಿ ಬೆಂಗಳೂರಿಗೆ ಆಹ್ವಾನದ ಮೇಲೆ ಹೋದ ಶ್ರೀಯುತರು ನೂತನ ವಾರಪತ್ರಿಕೆಯ ಸಂಪಾದಕ, ಕರ್ಮವೀರ ವಾರಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಇವರ ಸಾಹಿತ್ಯ ಕೃಷಿಗೆ ಉತ್ತರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದ, ಕರ್ನಾಟಕ ಕೊಂಕಣಿ ಅಕಾಡೆಮಿಯ ಗೌರವ ಪ್ರಶಸ್ತಿ, ಮಾತುಂಗ ಕರ್ನಾಟಕ ಸಂಘದ ವರದರಾಜ್ಯ ಆದ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರತಿಷ್ಠಾನದ ರಾಷ್ಟ್ರೀಯ ಪ್ರಶಸ್ತಿ, ಮನುಶ್ರೀ, ಶಿರಸಿ ಕವಿಕಾವ್ಯ ಬಳಗದ ಉಪಾಯನ ಪ್ರಶಸ್ತಿಗಳು ಲಭಿಸಿದೆ. ಇಂಥ ಮಾನ್ಯರು ಇಂದು ನಮ್ಮೊಡನೆ ಇದ್ದಾರೆ ಅಂದರೆ ಅದು ಮತ್ತೊಮ್ಮೆ ನಮಗೆ ಅಭಿಮಾನದ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹರ್ಷವಾಗ್ತಾ ಇದೆ. ಧನ್ಯವಾದಗಳು. ನಾನು ಮೊದಲು ಈ ಹವ್ಯಕ ವೆಲ್ಫೇರ್ ಟ್ರಸ್ಟಿನ ಪದಾಧಿಕಾರಿಗಳು, ಅಧ್ಯಕ್ಷರು, ಹಿಂದಿನ ಪದಾಧಿಕಾರಿಗಳನ್ನು ಅಭಿನಂದಿಸಬೇಕು. ಕಾರಣ ಇಷ್ಟೇ, ಇವತ್ತು ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರ್ಯ ಅವರ ಈ ಕಾರ್ಯಕ್ರಮ ರೂಪಿಸಿ, ಅದಕ್ಕೊಂದು 2005ರಿಂದ ರೂಪಿಸಿ ಇವತ್ತು ಇಷ್ಟು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದ್ದೀರಿ. 12ನೇ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೊಂದು ದೊಡ್ಡ ಕೆಲಸ ಈ ಹವ್ಯಕ ಟ್ರಸ್ಟ್ನವರು ಮಾಡಿದ್ದಾರೆ. ಇದು ಒಂದು ಕಾರಣ. ಎರಡನೇದು, ಮುಂಬೈಯಲ್ಲಿ ಇಂಥ ಒಂದು ಸುಂದರವಾದ ಸಭಾಗೃಹ ನೀವು ಇದನ್ನು ಇಟ್ಕೊಂಡು ನಿಮ್ಮದೇ ಆದ ಒಂದು ಸಭಾಗೃಹದಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತೀರಲ್ಲ, ಇದು ಭಾರಿ ದೊಡ್ಡ ಕೆಲಸ. ನನಗಂತೂ ನಾನು ಗೋವಾದಲ್ಲಿ 40 ವರ್ಷ ಕನ್ನಡದ ಕೆಲಸ ಮಾಡಿದೆ. ನಮ್ಮ ಹತ್ರ ಒಂದು ಜಾಗ ತೊಗೊಳ್ಲಿಕ್ಕಾಗಲ್ಲ, ಒಂದು ಕಡೆ ಇದು ಮಾಡಲಿಕ್ಕಾಗಲ್ಲ. ಗೋವಾ ಮುಂಬೈದು ಯಾವ ಮೂಲೆಯೂ ಅಲ್ಲ, ಅಂಥ ಒಂದು ಪ್ರದೇಶದಲ್ಲಿ ನಾವು ನಿಂತು 40 ವರ್ಷ ಕನ್ನಡದ ಕೆಲಸ ಮಾಡಿದರೆ ನಮ್ಗೆ ಅಲ್ಲಿ ಜಾಗ ತೊಗೊಳ್ಲಿಕ್ಕಾಗಲಿಲ್ಲ. ನೀವು ಈ ಒಂದು ಹೃದಯ ಭಾಗದಲ್ಲಿ, ಮುಂಬೈಯ ಒಂದು ಹೃದಯ ಭಾಗದಲ್ಲಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಅದೊಂದು ಸ್ವತಂತ್ರವಾದ ಬಿಲ್ಡಿಂಗ್ ಕಟ್ಕೊಂಡು ಹೆಮ್ಮೆಯಿಂದ ಮೆರೀತೀರಲ್ಲ, ಅದು ನನಗೆ ಸಂತೋಷ. ಕನ್ನಡದ ನೀವು ಹವಿಕರಿರ್ಬೋದು, ಇನ್ಯಾರು ಇರ್ಬೋದು, ಅದು ಪ್ರಶ್ನೆ ಅಲ್ಲ. ನೀವು ಕನ್ನಡಿಗರು. ಕನ್ನಡದ ಕೆಲಸ ಇದು. ಸೂರ್ಯ ವೆಂಕಟರಮಣ ಶಾಸ್ತ್ರಿಗಳು ಮಾಡಿದ್ದು ಕನ್ನಡದ ಕೆಲಸ. ಸೂರ್ಯ ವೆಂಕಟರಮಣ ಶಾಸ್ತ್ರಿಗಳು ಒಂದು ದೃಷ್ಟಿಯಿಂದ ನೀವು ಯೋಚನೆ ಮಾಡಿದರೆ ಭಾರಿ ತಲೆ ತಿರುಕು. ಯೋಚನೆ ಮಾಡಿದರೆ ಅವ್ರು ಮಾಡಿದ ಸಾಹಸ ಇದೆಯಲ್ಲ,
ಅದು ಸಾಮಾನ್ಯ ಅಲ್ಲ. ಅವರು ಸಂಸ್ಕೃತ ಓದ್ತಾರೆ, ರಾಮಚಂದ್ರಾಪುರ ಮಠಕ್ಕೆ ಹೋಗ್ತಾರೆ, ಅಲ್ಲೇ ಸಂಸ್ಕೃತ ಓದ್ತಾರೆ, ಅಲ್ಲೇ ಪಾರಪತ್ಯಗಾರರಾಗ್ತಾರೆ. ಅಲ್ಲಿರೋ ರಾಜಕಾರಣ ನೋಡಿ ಅದನ್ನು ಪ್ರತಿಭಟಿಸ್ತಾರೆ. ಅದನ್ನು ನೆನಬೇಕು. ಅಲ್ಲಿ ಮೊಕ್ತೇಶ್ವರ ಅವರೆಲ್ಲ ಜಾಡಿಸ್ತಾರೆ, ಅಲ್ಲಿ ಕೆಲಸ ಮಾಡೋದಿಲ್ಲ, ಎದ್ದು ಬರ್ತಾರೆ. ತನ್ನ ಸ್ವಾಭಿಮಾನ ಮತ್ತು ನೀವು ಆ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಮಠದಲ್ಲಿರೋ ಜನ ನೀವು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅದು ಆ ಮನುಷ್ಯನು ಗಂಡಸ್ತಾರೆ. ಅಲ್ಲಿಂದ ಆ ಛಲಕ್ಕೆ ಅವರು ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಅವರು ಇಂಗ್ಲೀಷ್ ಬರೋದಿಲ್ಲ, ಅವರಿಗೆ ಇಂಗ್ಲೀಷ್ ಕಲಿತಾರೆ. ಈ ಸೂರ್ಯ ಅನ್ನೋದು ಅವರಿಗೆ ಉಪಾಧಿವಿನ ಅವರ ಹೆಸರಲ್ಲ ಅದು. ಆದರೆ ಹೋಗಿ ಅಲ್ಲಿ ಇಂಗ್ಲೀಷ್ ಛಲದಲ್ಲಿ ಕಲಿತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ್ದು ಅದೇ. ಅಲ್ಲಿ ಭ್ರಷ್ಟಾಚಾರದ ಕೊಂಪೆ ಅದು. ಅಲ್ಲಿ ಅವರು ಪ್ರತಿಭಟಿಸ್ತಾರೆ. ಅಲ್ಲೆಲ್ಲ ದೊಡ್ಡ ದೊಡ್ಡ ಸಾಹೇಬರು ಇರ್ತಾರೆ. ಇವರು ಪೊಲೀಸ್ ಆಗಿ ಇನ್ಸ್ಪೆಕ್ಟ್ ಆಗ್ತಾರೆ. ಇವರು ಅವರಿಗೆಲ್ಲ ಜಾಡಿಸ್ತಾರೆ ಇವರು ಬಾಯಿ ಬಂದವೆ. ಆಮೇಲೆ ಇವರೆಲ್ಲ ಒದ್ದವ್ರಿಗೆ ಅಂದರೆ ಏನು ಪರಿಸ್ಥಿತಿ ಅಂದರೆ ಆ ಮನುಷ್ಯನ ಛಲ, ಅವನ ದಮ್ಮು, ಅವ್ರ ಸ್ವಾಭಿಮಾನ. ನೀವು ಕೆಲಸ ಎಲ್ಲ ಅನ್ನ ತಿಂತೀರ, ನಿಷ್ಠೆಯಿಂದ ದುಡೀರಿ ಅನ್ನುವಂಥದ್ದು ಅದು ಮನುಷ್ಯನಿಗೆ ಬರಬೇಕಾಗಿತ್ತು. ಅದು ನೀವು ಸೂರ್ಯ ವೆಂಕಟರಮಣ ಶಾಸ್ತ್ರಿಗಳು ನೋಡಿ ಹವ್ಯಕ ಹಿತೇಚ್ಛು ಅನ್ನೋ ಪತ್ರಿಕೆಯನ್ನು ಬಡಿಸಿದ್ರು. ಆದರೆ ಗುಜರಾತ್ ಒಂದು ಹಿತೇಚ್ಛು ಅನ್ನೋ ಪತ್ರಿಕೆಯ ಪ್ರೇರಣೆ ಅದು. ಆದರೆ ಅಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ತಾನು ಹುಟ್ಟಿದ ಊರು, ಮನ, ಆ ಭಾಷೆ, ಆ ಜನಗಳನ್ನು ಪ್ರತಿನಿಧಿಸ್ತಾರೆ. ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರಸಂಗ ನೋಡಿದರೆ ಅಲ್ಲಿ ಹವ್ಯಕ ಭಾಷೆ ಇದೆ. ಕರ್ನಾಟಕದ ಮೊಟ್ಟ ಮೊದಲು ಹವ್ಯಕ ಭಾಷೆಯಲ್ಲಿ ಬಂದಿರೋ ಸಾಹಿತ್ಯ ಅದು, ಇತಿಹಾಸ. ನಮ್ಮ ಶ್ರೀಮತಿ ಭಾಗವತರು ಹೇಳಿದ್ರು, ಅವರು ನಾಟಕ, ನಾಟಕ ಚರಿತ್ರೆಯಲ್ಲಿ ಅದೊಂದು ದೊಡ್ಡ ಇತಿಹಾಸ. ಅದು ನಮ್ಮ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ನಾಟಕ ಅದು. ಅದಕ್ಕಿಂತ ಮಿತ್ರದಿಂದ ಗೋವಿಂದ ಬಂದಿತ್ತು, ಚಿರುಮುನಿ ಶೇಷಗಿರೀಶ ರಾಯರದು ಶಾಕುಂತಲ ಬಂದಿತ್ತು. ಇಷ್ಟೆಲ್ಲ ಬಂದರೂ ಕೂಡ ಅವರು ಆ ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರಸಂಗ ಬಂತು. ಇನ್ನೊಂದು ತಮಾಷೆ ನೋಡಿ, ಇನ್ನೊಂದು ತಮಾಷೆ ಏನಂದರೆ ಅದು ಒಬ್ಬ ಮುದುಕನ ಮದುವೆ ಕತೆ. ಆ ಮುದುಕನ ಮದುವೆ ಕತೆ ಅದು ಕೊನೆಗೆ ಏನೋ ಆಗ್ತದೆ, ಬೇರೆ ರೂಪ ಪಡೀತದೆ. ಆದರೆ ಆ ಮುದುಕನ ಮದುವೆ ಪ್ರಸಂಗ ಆಮೇಲೆ ಆಳ ಕೃಷ್ಣಾರಿ 1924ರಲ್ಲಿ ಆ ನಾಟಕ ಬರೆದರು. ಅದು ಮದುವೆ ಮನೆ ಆಳ ನಾಟಕ. ಅದಾದಮೇಲೆ ಹುಣಸೂರು ಕೃಷ್ಣಮೂರ್ತಿಯವರು ಮದುವೆ ಮಾಡಿದ್ದು ನಮ್ಮ ಮಾರಾಯ ಅಂತ ಸಿನಿಮಾ ಬಂತದ್ದು. ಆಮೇಲೆ ದುತ್ತರಿಗೆ ಅವರು ಮುದುಕನ ಮದುವೆ ಅಂತ ನಾಟಕ ಬರೆದರು. ಇವತ್ತಿಗೂ ಅನೇಕ ಪ್ರಯೋಗಗಳಾದ ಅದೇ ನಾಟಕದ ಬೇಸ್ ಮೇಲೆ ನಾಟಕ ನಡೀತಾ ಇದೆ. ಒಂದು ಬೇಸಿಕ್ ಅಂದರೆ ಸ್ಥಾಯಿ ಭಾವದ ನಾಟಕ ಅದು. ನಾಟಕಗಳು ಬರ್ತವೆ ಹೋಗ್ತವೆ. ಈಗ ಉದಾಹರಣೆಗೆ ಶ್ರೀರಂಗರು ಎಷ್ಟೋ ನಾಟಕಗಳು ಬರೆದ್ರು, ಯಾರು ಇವತ್ತು ಕೇಳೋದು ಇಲ್ಲ, ಯಾರ ಹೆಸರು ಕೇಳೋದು. ಆದರೆ ಅದು ಹಿಗ್ಗಪ್ಪ ಹೆಗಡೆ ನಾಟಕ ಇವತ್ತಿಗೂ ನೆನಪಿದೆ. ಅನೇಕ ಮುಖಗಳಲ್ಲಿ, ಅನೇಕ ರಂಗದಲ್ಲಿ ಅದು ಪ್ರಯೋಗ ಆಗ್ತಾಯಿದೆ. ಅದಕ್ಕೆ ಕಾರಣ ಏನು? ಅದು ಸ್ಥಾಯಿ ಭಾವ ಇದೆ. ಮಹಾಭಾರತ ರಾಮಾಯಣ ಯಾಕೆ ನಿಂತಿದೆ? ಅದರಲ್ಲಿ ಸ್ಥಾಯಿ ಭಾವ ಇದೆ. ಇಲ್ಲದೆ ಇದ್ರೆ ನಿಲ್ಲೋದಿಲ್ಲ. ಅಂಥ ಒಂದು ಛಲಗಾರನಿಗೆ ಆ ಒಂದು ವೇದಿಕೆ ಕಲಿಸಿ ನೀವು ಈ ಒಂದು ಅವಾರ್ಡ್ ಕೊಡ್ತೀರಿ, ಅವ್ರ ಹೆಸರನ್ನು ಶಾಶ್ವತ ಮಾಡ್ತೀರಿ. ಈ ಸಮಾರಂಭ ನನಗೆ ನಿಮ್ಮ ಹವ್ಯಕ ಈ ವೆಲ್ಫೇರ್ ಟ್ರಸ್ಟಿಗೆ ನಾನು ಅಭಿನಂದನೆ ಸಲ್ಲಿಸೋದು ಅದೇ ಕಾರಣ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನರ ಆರಾಧ್ಯ ದೈವವಾದ ಇಡಗುಂಜಿ ಮಹಾಗಣಪತಿಗೆ ಮೊದಲು ನಮಸ್ಕರಿಸ್ತಾ, ಪ್ರಾತಸ್ಮರಣೀಯರು, ಕನ್ನಡ ಪತ್ರಿಕಾರಂಗದ ಆದ್ಯ ಪುರುಷರೂ ಆದ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ಪಾದಾರವಿಂದಗಳಿಗೆ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ, ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೆ, ಮುಂದೆ ಕುಳಿತಂತಹ ಎಲ್ಲ ಸಜ್ಜನ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು, ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಾಷಣ ಅಂತಲ್ಲ, ಆದರೂ ಸಂತೋಷದ ಸಂಗತಿ ಅಂದರೆ ನನಗೆ 30 ನಿಮಿಷ ಕೊಟ್ಟಿದ್ದಾರೆ, ನಿಮಗಿಂತ ಜಾಸ್ತಿ ಇದೆ. ಈಗಾಗಲೇ ಶ್ಯಾಮಣ್ಣ ಅವರು ನನ್ನ ಬಗ್ಗೆ ತುಂಬ ಕೆಟ್ಟ ಮಾತುಗಳನ್ನು ಆಡಿಲ್ಲ, ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು ನನಗೆ 50 ವರ್ಷಗಳ
ಅವರದು ನನ್ನ ಬಾಂಧವ್ಯ ಒಡನಾಟ. ನನ್ನ ಹಿತೈಷಿಗಳಲ್ಲಿ ಅವರು ಭಾಳ ಪ್ರಮುಖರು. ಮುಖ್ಯವಾಗಿ ನನಗಿಂತ 2-3 ವರ್ಷ ಹಿರಿಯರು. ಆದರೂ ಯಾವತ್ತೂ ಆ ಹಿರಿತನವನ್ನು ಅವರು ನನ್ನ ಮೇಲೆ ಪ್ರದರ್ಶನ ಮಾಡಿದವರಲ್ಲ. ಭಾಳ ಸಜ್ಜನ, ಸಂಭಾವಿತ. ಅದಕ್ಕೆ ಅವರಿಗೆ ಯಾವ ಪ್ರಶಸ್ತಿಯೂ ಬಂದಿಲ್ಲ. ಅವರು ಪ್ರಶಸ್ತಿಗಳನ್ನ ಬೆನ್ನತ್ತಿ ಹೋಗೋರು ಅಲ್ಲ. ಹಾಗಾಗಿ ಸಾಕಷ್ಟು ಕೆಲಸ ಮಾಡಿದ್ರು. ಗೋವಾದಲ್ಲಿ ನಿಂತ್ಕೊಂಡು ಕನ್ನಡದ ಕೆಲಸ ಮಾಡಿದಂಥ ಒಬ್ಬ ಬಹಳ ದೊಡ್ಡ ಅನಕೃಷ್ಣವರ ಕೃಷ್ಣರಾಯರ ಅತ್ಯಂತ ಆಪ್ತ ಬಳಗದಲ್ಲಿ ಇದ್ದವರು ಅವರಿಂದ ಸ್ಫೂರ್ತಿ ಪಡೆದ ಕನ್ನಡದ ಕೆಲಸಕ್ಕೆ ತೊಡಗಿದವರು. ಅಂಥವರಿಗೆ ನಮ್ಮ ರಾಜ್ಯ ಸರ್ಕಾರ ಅವ್ರನ್ನ ಯಾವ ಲೆಕ್ಕಕ್ಕೂ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಬೇಸರದ ವಿಷಯ. ನಿಜವಾಗಿ ನಾನು ಮೊದಲನೇದಾಗಿ ಸೂರ್ಯ ವೆಂಕಟರಮಣ ಶಾಸ್ತ್ರಿ ಅವರ ಹೆಸರಿನ ಈ ಪ್ರಶಸ್ತಿಗೆ ಈ ವರ್ಷ ನನ್ನನ್ನು ಪರಿಗಣಿಸಿದ್ದಕ್ಕಾಗಿ ಹವ್ಯಕ ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷರಿಗೂ ಎಲ್ಲ ಬಳಗದವರಿಗೂ ಮನಃಪೂರ್ವಕವಾದ ಕೃತಜ್ಞತೆಗಳನ್ನು ಮೊದಲು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅತ್ಯಂತ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೇನೆ. ಯಾಕಂದರೆ ಇದು ನಮ್ಮ ಪ್ರಶಸ್ತಿ, ನಮ್ಮೂರ ಪ್ರಶಸ್ತಿ, ನಮ್ಮವರ ಪ್ರಶಸ್ತಿ. ಈ ಎಲ್ಲ ಆತ್ಮೀಯವಾದ ಒಂದು ಭಾವ ಇಲ್ಲಿ ನನ್ನ ಸಂಗಡ ಇದೆ. ಸಾಹಿತ್ಯ, ಪತ್ರಿಕೋದ್ಯಮ, ಸಂಗೀತ, ಇವು ಯಕ್ಷಗಾನ ಇವೆಲ್ಲ ನನ್ನ ಮನೆಯ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಕೇಂದ್ರ ಇದಾಗಿತ್ತು. ನಮ್ಮ ಮನೆಯೇ ಸಾಂಸ್ಕೃತಿಕ ಕೇಂದ್ರ. ಇವರಿಗೆ ಗೊತ್ತಿದೆ ಸ್ವಲ್ಪ. ಅಂದರೆ ಎಲ್ಲ ಆಗಿನ ಹಿರಿಯ ಸಾಹಿತಿಗಳು, ಕಲಾವಿದರು ನಮ್ಮ ಮನೆಗೆ ಬರ್ತಿದ್ರು. ಸಣ್ಣದಾಗಿಂದನೂ ಅವರ ಒಡನಾಟ ಇರ್ತಿತ್ತು. ಬೇಂದ್ರೆಯವರ ಸಂಗಡನೂ ಅಷ್ಟೇ ಒಂದು ರೀತಿಯ ಒಡನಾಟ ಬೆಳೀತು. ಯಾಕಂದರೆ ಮುಂದೆ ನಾನು JSS ಕಾಲೇಜ್ ಧಾರವಾಡಕ್ಕೆ ಬಂದಾಗ ಬೇಂದ್ರೆಯವರ ಮನೆ ಹಿಂಬದಿಗೇನೇ ಇದ್ದೆ ಕಲಿಗೆ ಬಂದಾಗ. ಆವಾಗಲೂ ನಮಗೆ ಅವರ ಒಡನಾಟ ಸಿಕ್ತು. ಭಾಳ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಬೆಳೆಸಿದವರು ಆ ಬೇಂದ್ರೆಯವರು ಮತ್ತು ಇತರ ಸಾಹಿತಿಗಳು. ಆಲೂರು ವೆಂಕಟರಾಯರನ್ನ ನೋಡುವ ಸಂದರ್ಭ ಬಂತು. ಉತ್ತಂಗಿ ಚೆನ್ನಪ್ಪ, ಇಂಥ ಯಾವ ಚನ್ನವೀರ ಕಣಿವೆಯವರು, ಇಲ್ಲಿಂದ ಹಿಡಿದು ಎಲ್ಲವರ ಒಂದು ಒಡನಾಟವು ನನಗೆ ಬಂದಿದ್ದರಿಂದ ಈ ನನ್ನ ಆಸಕ್ತಿಗಳು ಬೆಳೆದುಕೊಂಡು ಬರುವುದಕ್ಕೆ ಕಾರಣ ಆಯಿತು. ಅದೇ ಕಾರಣದಿಂದ ನನ್ನ ವಿದ್ಯೆಯು ನೈವೇದ್ಯ ಆಯಿತು. ಈ ಆಸಕ್ತಿಗಳು ಹೆಚ್ಚು ಬೆಳೆದದ್ರಿಂದ ವಿದ್ಯೆಯ ಕಡೆ ಹೆಚ್ಚು ಗಮನ ಕೊಡಲಿಕ್ಕಾಗಲಿಲ್ಲ. ಆದರೆ ನಾನು ಪತ್ರಿಕೋದ್ಯಮಕ್ಕೆ ನನ್ನ 18ನೇ ವಯಸ್ಸಿಗೆ ಪತ್ರಿಕೋದ್ಯಮಕ್ಕೆ ಬಂದೆ. ಅಲ್ಲಿಂದ ಈ 74ರವರೆಗೂ ಪತ್ರಿಕೋದ್ಯಮ. ಅದನ್ನು ಬಿಟ್ಟು ಬೇರೆ ಕಡೆ ನೋಡೋದಕ್ಕೆ ಮನಸ್ಸೂ ಬರಲಿಲ್ಲ. ನನಗೆ ಇದನ್ನು ಆರ್ಥಿಕವಾಗಿ ನನಗೆ ಬಲ ಕೊಟ್ಟಿರಲಿಕ್ಕಿಲ್ಲ. ಆದರೆ ಮಾನಸಿಕವಾದ ಒಂದು ತೃಪ್ತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ನಾವು ಯಾವುದೇ ಕೆಲಸ ಮಾಡಲಿ ಅದನ್ನು ಎಂಜಾಯ್ ಮಾಡಬೇಕಲ್ಲ, ಅದು ಭಾಳ ಮಹತ್ವದ್ದು. ಶಾಸ್ತ್ರಿ ಅವರು ಈಗಷ್ಟೇ ಹೇಳಿದರು, 101 ಆದಿತ್ಯ ಪಬ್ಲಿಕೇಶನ್ನಿಂದ 101 ಕೃತಿಗಳನ್ನು ಏಕಕಾಲಕ್ಕೆ ಬಿಡುಗಡೆ ಮಾಡಿದರು. ಅದರಲ್ಲಿ ಒಂದು ಕೃತಿ ನನ್ನದು ಇದೆ ಎನ್ನುವುದಕ್ಕೆ ನನಗೆ ಖುಷಿಯಾಗತ್ತೆ. ಲೋಕದರ್ಶನ ದೀಪಾವಳಿ ಸಂಚಿಕೆಗೆ ನನ್ನ ಕವನಗಳನ್ನೆಲ್ಲ ಶಾಸ್ತ್ರಿ ಅವರು ಪ್ರಕಟಿಸಿದ್ರು, ಪ್ರೋತ್ಸಾಹಿಸಿದರು. ಅದೇ ರೀತಿ ಶ್ಯಾಮಂ ಕೃಷ್ಣರಾಯರು ವಿಜಯ ಕರ್ನಾಟಕದ ನೂತನ ಸಂಪಾದಕರಾಗಿದ್ದಾಗ ನನ್ನ ಕೆಲವು ಬರಹಗಳನ್ನು ಪ್ರಕಟಿಸಿದ್ರು. ಅವರ ಕೆಲವು ಪತ್ರಗಳು ನನ್ನ ಬಳಿ ಇವೆ. ತಾಲ್ತಜಿಯವರು ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಮುಖ್ಯಸ್ಥರಾಗಿದ್ದವರು. ಇಂಥ ಒಂದು ಅಪೂರ್ವ ಸಂದರ್ಭ ನನಗೂ ಒಂದು ಇವರ ಜೊತೆ, ಅದಕ್ಕಿಂತ ಮುಖ್ಯವಾಗಿ ನಾವು ಶಾಸ್ತ್ರಿ ಅವರ ಇವತ್ತು ಆ ಮಾತುಗಳು ಒಬ್ಬ ಬೆಳೆಯುತ್ತಿರುವ ನನ್ನಂಥ ಒಂದು ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿರುವ ನನಗೆ ಬಹಳಷ್ಟು ಒಂದು ಅರ್ಥಪೂರ್ಣ ಮಾತುಗಳನ್ನು ನಾನು ಕೇಳಿಸಿಕೊಳ್ಳುವ ಆ ಭಾಗ್ಯ ದಕ್ಕಿದೆ.
ನಮ್ಮ ಸೂರಿ ವೆಂಕಟರಮಣ ಶಾಸ್ತ್ರಿ ಪ್ರಶಸ್ತಿಯ ಸ್ಥಾಪನೆಯ ಒಂದು ಸಂದರ್ಭವನ್ನು ನಾನು ಹೇಳಬೇಕು. ನೋಡಿ, ಒಂದೊಂದು ಸಮಾಜ ಕೂಡ ಒಂದು ಬಹಳ ಒಳ್ಳೆಯ ಒಂದು ಅಂಶವನ್ನು ಪ್ರಸ್ತಾಪ ಮಾತ್ರ ಮಾಡಿದರು ನನ್ನ ಗೆಳೆಯ ಜೋಕಟ್ಟಿಯವರು. ಈಗ ನಾವು ಒಂದು ಸಾಧನೆ ಮಾಡಿದಂತಹ ಒಂದು ವ್ಯಕ್ತಿತ್ವವನ್ನು ಒಂದು ಜಾತಿಗೆ, ಒಂದು ಸಮಾಜಕ್ಕೆ, ಅದನ್ನು ಪ್ರಾರಂಭದಲ್ಲಿ ಸಹೋದರಿ ಅಮಿತಾ ಅವರು ಕೂಡ ಹೇಳಿದ್ದಾರೆ, ಒಂದು ಸಮಾಜಕ್ಕೆ ನಾವು ಸೀಮಿತಗೊಳಿಸಿಕೊಂಡು ನೋಡುವಂತಹದ್ದು ಹೇಗೆ, ಇದು ಎಷ್ಟರ ಮಟ್ಟಿಗೆ ಸಾಧುವಾದದ್ದು ಎನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ನಾನು ಹೇಳ್ತೇನೆ, ಒಂದು ಕಲ್ಚರಲ್ ಐಕಾನ್ ಅಂಥೇಳಿ, ಒಂದು ಸಾಂಸ್ಕೃತಿಕವಾದ ಮಾದರಿ ಅಂಥೇಳಿ ಒಂದೊಂದು ಸಮಾಜ ಅದನ್ನು ಗುರುತಿಸುವ ಮತ್ತು ಅದನ್ನು ಒಂದು ರೀತಿಯಲ್ಲಿ ಪುನಃ ಅಧ್ಯಯನಕ್ಕೆ ಒಳಪಡಿಸುವ ಮತ್ತು ಆ ಮೂಲಕವಾಗಿ ಪುನಃ ಅದಕ್ಕೆ ಸಮ್ಮುಖವಾಗುವ ಒಂದು ಕ್ರಿಯೆ ಇದೆಯಲ್ಲ, ಅದರಲ್ಲಿ ಏನು ತಪ್ಪಿಲ್ಲ. ನೋಡಿ, ಅವರು ಆ ಸಾಮಾಜಿಕ ನೆಲೆಯಿಂದ ಬಂದವರಾದದ್ದರಿಂದ ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನದಂಥ ಒಂದು ನಾಟಕ ಬರೆಯುವುದಕ್ಕೆ ಸಾಧ್ಯ ಆಯಿತು. ಯಾಕೆ, ಹವ್ಯಕ ಸಮಾಜದಲ್ಲಿರುವಂತಹ ಅನೇಕ ಮಿತಿಗಳನ್ನು ಕೂಡ ಅವರು ಸ್ವತಃ ಅದೇ ಸಮಾಜದವರಾದದ್ದರಿಂದ ನೋಡುವುದಕ್ಕೆ ಸಾಧ್ಯ ಆಯಿತು. ಈಗ ದಲಿತ ಸಾಹಿತ್ಯದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಅತ್ಯುತ್ತಮವಾದ ಮತ್ತು ಶ್ರೇಷ್ಠವಾದ ಮತ್ತು ಅತ್ಯಂತ ಅಥೆಂಟಿಕ್ ಆದಂತಹ ಅಧಿಕೃತವಾದ ದಲಿತ ಸಾಹಿತ್ಯ ಯಾರಿಂದ ಬರಬಹುದು ಎನ್ನುವ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆ. ಕರ್ನಾಟಕ ಸಂಘದಲ್ಲಿ ಬಹಳ ವಿಸ್ತಾರವಾಗಿ ಇದರ ಚರ್ಚೆ ನಡೀತು, ದಶಕಗಳ ಹಿಂದೆ ನಡೀತು. ನೀವು ಹಾಗೆ ಯೋಚನೆ ಮಾಡಿದರೆ ಆ ಸಮಾಜದ ಘಟಕವಾದ ಒಬ್ಬ ವ್ಯಕ್ತಿಗೆ ಆ ಸಮಾಜದ ಮಿತಿಗಳು ಕಾಣಿಸ್ತವೆ. ಆ ಸಮಾಜದಲ್ಲಿ ಮಿತಿಗಳು ಕಾಣಿಸ್ತವೆ. ಹೆಂಡತಿಯನ್ನು ಕರೆಯುವಾಗ ಅದು ಇದು ಅಂತ ಹೇಳುವಂತಹದ್ದು, ನಾನು ಒಬ್ಬ ಹವ್ಯಕನೇ ಆದರೂ ಕೂಡ ಹೇಳ್ತೇನೆ, ತಲೆಗಳಿಯ ಪುಟಗಳನ್ನು ಓದಬೇಕು ನೀವು. ತಲೆಗಳಿ ಅಂದರೆ ತಲೆಮಾರು ಅಷ್ಟೇ. ನಮ್ಮ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲೆಗಳಿ ಅಂತ ಹೇಳುವುದಿಲ್ಲ, ಉತ್ತರ ಕನ್ನಡ ಜಿಲ್ಲೆ ತಲೆಗಳಿ, ನಮ್ಮಲ್ಲಿ ತಲೆಮಾರು ಹೇಳ್ತೇವೆ ಅಷ್ಟೇ. ಇದು ತಲೆಮಾರು ಏನು ಸರಿಯಲ್ಲ ಅಂತ ಗೋವಿಂದಪ್ಪಯ್ಯವರು ತಲೆಮೊರೆ ಅಂತ ಹೇಳಬೇಕು ಅಂತ ತಿದ್ದಿದ್ದಾರೆ. ತಲೆಮೊರೆ, ಆ ತಲೆಮೊರೆ ಅದು ಅಥವಾ ತಲೆಗಳಿ. ಅಲ್ಲಿ ಸುಬ್ರಾಯ ಹೆಗಡೆ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ, ಒಂದು ಪಾತ್ರ ಬರ್ತದೆ, ಯಕ್ಷಗಾನದ ವಿಚಾರ ಬರ್ತದೆ. ಬಹಳ ಸ್ವಾರಸ್ಯ ಅಂತಂದರೆ, ಹವ್ಯಕರ ಮನೆಯೊಳಗೆ ಚಕ್ಕುಲಿ ತಯಾರು ಮಾಡುವಂಥದ್ದು, ಒಂದು ಸಮಷ್ಟಿ ಕುಟುಂಬದ ಒಳಗೆ ಮಾಡುವಂಥದ್ದು ಎಷ್ಟು ಸಂಭ್ರಮದ ಸಡಗರದ ಸಂದರ್ಭ ಆಗಿತ್ತು ಅಂತ. ಮುಂಬೈಯಲ್ಲಿರುವವರು ಚಪ್ಪರಿಸಿಕೊಳ್ಬೇಕಷ್ಟೇ, ನೆನಪು ಮಾಡಿಕೊಳ್ಬೇಕಷ್ಟೇ. ನಮ್ಮಲ್ಲಿ ದಶಕಗಳ ಹಿಂದೆ ಇಲ್ಲಿ ಡಾಕ್ಟರ್ NG ಹೆಗಡೆಯವರ ಸಂದರ್ಭ ಅಂತ ಕಾಣ್ತದೆ, VR ಭಟ್ಟಿಗೆಲ್ಲ ನೆನಪಿರ್ಬೋದು. ತೊಡೆದೇವು ತರಿಸಿದ್ರು ನೋಡಿ, ಅಲ್ಲಿಂದ ಶಿರಸಿಯಿಂದ ತೊಡೆದೇವು, ಏನು ಅದ್ಭುತ ಆಯ್ತದು. ಇಲ್ಲಿಂದ ಅಲ್ಲ ಇಲ್ಲಿ ಮಾಡಿರ್ಬೋದು. ಅದೇ ತೊಡೆದೇವು ಅಲ್ಲಿಂದ ತರಿಸಿದ್ರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲಸಿನ ಹಣ್ಣಿನ ಗೆಣಸಳೆ ಮಾಡ್ತೇವೆ ನಾವು, ಅದ್ಭುತವಾಗಿ ಮಾಡ್ತೇವೆ ನಾವು ಅದನ್ನು ಅಭಿಮಾನದಿಂದ ಹೇಳ್ಬೋದು ನಾನು. ಅಥವಾ ನಾವು ಮಾಡುವ ಮೇಲಾರ ಇದೆ. ಹೀಗೆ ಒಂದು ಸಾಂಸ್ಕೃತಿಕವಾದ ಸಣ್ಣ ಪುಟ್ಟ ಅಂಶಗಳಿವೆಯಲ್ಲ, ಅವುಗಳು ಕೂಡ ಬಹಳ ಮಹತ್ವವನ್ನು ಪಡೀತವೆ ಅಂತ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ, ಸೂರಿ ವೆಂಕಟರಮಣ ಶಾಸ್ತ್ರಿಯವರು ಹೀಗೆ ತಾನು ಯಾವ ಸಮಾಜದ ಹಿನ್ನೆಲೆಯಿಂದ ಬಂದನೋ ಆ ಸಮಾಜದ ಒಂದು ಮಿತಿಯನ್ನು, ಅದರ ಲಿಮಿಟೇಷನ್ ಅದು, ಆ ಮಿತಿಯನ್ನು ಅವರು ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನದ ಮೂಲಕ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಸಾಂಸ್ಕೃತಿಕ ಮಾದರಿಗಳು ಅಂತ ಅವರನ್ನು ನಾವು ತಗೊಂಡಾಗ ಒಂದು ಸಮಾಜ ತನ್ನ ಸಾಮಾಜಿಕ ವ್ಯಕ್ತಿಯಾಗಿ ಆ ವ್ಯಕ್ತಿಯನ್ನು ಗುರುತಿಸುವಂಥದ್ದು ಕೂಡ ಏನೂ ತಪ್ಪಾಗುವುದಿಲ್ಲ. ಹಾಗಂತ ಹೇಳಿ ನಾವಿವತ್ತು ಸರ್ವಜ್ಞನನ್ನು ಒಂದು ವರ್ಗಕ್ಕೆ, ಕನಕದಾಸನನ್ನು ಒಂದು ವರ್ಗಕ್ಕೆ ಸೀಮಿತಗೊಳಿಸ್ತಾ ಆ ವರ್ಗದವರದ್ದೇ ಸಮಾರಂಭ ಅದು ಅಂತ ಮಾಡ್ತಾ, ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಆ ವರ್ಗದವರ ಡೋನರ್ಸ್ ಸಿಕ್ಕಿದರೆ ಆ ಒಂದು ಪರ್ಟಿಕ್ಯುಲರ್, ಆ ಒಂದು ವಿಶಿಷ್ಟವಾದ ಕಾರ್ಪಸ್ ಕ್ರಿಯೇಟ್ ಆಗ್ತದೆ. I once again congratulate Shri L.S. Shastri, the recipient of this year's award. It is a great feeling. From the last 11 years, we are holding this award ceremony, and yet our enthusiasm is the same. Or I should say that our enthusiasm or spirit is increasing year by year. Shri Shastri was a great visionary who gave voice to the feeling of the nation and at the same time the spirit of the community. He criticized the Britishers in very strong words. He was never afraid of being imprisoned. He always fought for justice without caring for the consequences, and ultimately he had to be imprisoned by the British. Shri Shastri was multifaceted. He was also an entrepreneur who brought goldsmiths from Karki, which is my native village also, and started the Bharatiya Chapkhana, that is a printing press.
I must confess that most of us became aware of the achievements of Sri Shastri only after this award function was started by us. We realize that Karki Venkatramana Shastri Suri's Havyaka Subodha was the first Kannada weekly printed by him. He was the first to caricature in a newsletter, first to write the social Kannada drama, first to publish the travelogue. However, what surprises is that this accolades was achieved by him within a period of 5 years. Unfortunately, due to the sudden demise, we could not get more literatures or more knowledge about what are the achievements. If he was alive, he would have definitely done. But people of this caliber have to be remembered again and again, and we are inspired by them. So every year we are thrilled to have this award ceremony. Every year this award is given by rotation to literature, journalism, social service, and also arts and drama. ಗಾಯತ್ರಿ ದೇವಿಯ ಅನುಗ್ರಹಕ್ಕೆ ಒಳಗಾದ ಹವ್ಯಕರು ಸುಸಂಸ್ಕೃತರು, ವಿದ್ಯಾವಂತರು, ಸಹಕಾರ ಮನೋಭಾವವುಳ್ಳವರಾಗಿದ್ದಾರೆ. ಹೊಸನಗರದ ಆದಿಗುರು ಶಂಕರಾಚಾರ್ಯ ಪೀಠದ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮೀಜಿ ಹಾಗೂ ಸ್ವರ್ಣವಲ್ಲಿ ಶ್ರೀ 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 ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಅನುಗ್ರಹದಿಂದ ಇಂದು ಸಂಘಟಿತರಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಹವ್ಯಕರು ಶತಮಾನಗಳ ಹಿಂದೆ ಉತ್ತರ ಭಾರತಕ್ಕೆ ವಲಸೆ ಹೋದ ಹವ್ಯಕರನ್ನ ರಾಜ ಮಯೂರವರ್ಮನು ತನ್ನ ಆಡಳಿತ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಹವ್ಯಕರಿಂದಲೇ ನೆರವೇರಿಸಲು ಕರೆಸಿಕೊಂಡಿದ್ದಾರೆ ಎನ್ನುವ ಹೇಳಿಕೆ ಇದೆ. ಇಂದು ಮುಂಬೈಯಲ್ಲಿ ನೆಲೆಸಿರುವ ಹವ್ಯಕರು ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಿಂದ ಮುಂಬೈಗೆ ಬಂದು ನೆಲೆಸಿರುವುದನ್ನು ನಾವು ಕಾಣಬಹುದಾಗಿದೆ. ಮುಂಬೈಯಲ್ಲಿ ನೆಲೆಸಿದ ಹವ್ಯಕರನ್ನ ಗುರುತಿಸಿ ಮನೆಗಳಲ್ಲಿ ಸಭೆಯನ್ನ ನಡೆಸಿ 1964ರಲ್ಲಿ 12 ಸದಸ್ಯರೊಂದಿಗೆ ಸ್ಥಾಪಿಸಿದ ಈ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದು 50 ವರ್ಷಗಳನ್ನು ಕ್ರಮಿಸಿ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿರುವ ಈ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಇಂದು ಮುಂಬೈ ಹವ್ಯಕರ ಕೈಗನ್ನಡಿಯಂತೆ ಹಲವು ಸಾಧಕರನ್ನ ಗುರುತಿಸಿ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿಯನ್ನ ನೀಡುತ್ತಾ ಬಂದಿರುವುದನ್ನು ನಾವು ಕಾಣಬಹುದಾಗಿದೆ. 1965ರಲ್ಲಿಯೇ ಜನ್ಮ ತಳೆದರೂ ಒಂದು ಸಶಕ್ತ ಸಂಘಟನಾ ಶಕ್ತಿಯಾಗಿ ನಿಲ್ಲಲು ಸಾಕಷ್ಟು ಕಾಲಾವಕಾಶ ಬೇಕಾಯಿತು. ನಮ್ಮವರೇ ಆದ ಕನ್ನಡದ ಉದಾತ್ತ ಚೇತನ ಶ್ರೀ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಸ್ಮರಣೆಯನ್ನ ಚಿರಸ್ಥಾಯಿಗೊಳಿಸುವ ಉದ್ದೇಶ ಮೂಡಿಬರಲು 2005 ಸಾಕಷ್ಟು ವಿಳಂಬವಾದರೂ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಈಗಾಗಲೇ ಅನೇಕರ ಪ್ರಶಂಸೆಗೆ ಪಾತ್ರವಾಗಿದೆ. 3ನೇ ವರ್ಷದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿರುವ ಈ ದಿನ ಸೂರಿಯವರಿಗೆ ಪ್ರಿಯವಾದ ಹಾಗೂ ಅವರು ಸಾಧನೆಗೈದ ಕ್ಷೇತ್ರಗಳಾದ ಸಾಹಿತ್ಯ, ಪತ್ರಿಕೋದ್ಯಮ, ಸಮಾಜ ಸೇವೆ 3 ಕ್ಷೇತ್ರಗಳಲ್ಲಿಯ ಶ್ರೇಷ್ಠ ಕನ್ನಡಿಗರನ್ನು ಗುರುತಿಸಿ ಸನ್ಮಾನಿಸುವ ಒಂದು ಸುತ್ತು ಮುಗಿದಂತಾಗಿದೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ವಿವಿಧ ದೃಷ್ಟಿಕೋನದಿಂದ ಅವಲೋಕಿಸುವ ಕಾಲವೀಗ ಕೂಡಿ ಬಂದಿದೆ. ಇಟ್ಟ ಹೆಜ್ಜೆಗಳೆಲ್ಲ ಯಶಸ್ವಿಯಾಗಲಾರದು, ಆದರೆ ಇಟ್ಟ ಹೆಜ್ಜೆಗಳಲ್ಲಿಯ ಲೋಪದೋಷಗಳನ್ನು ಅವಲೋಕಿಸಿ ಸರಿಪಡಿಸಿಕೊಂಡು ಸಾಗುವುದೇ ನಮ್ಮ ಉದ್ದೇಶವಾಗಿದೆ.
24/2016ರಲ್ಲಿ ಮುಲುಂಡ್ ಪಶ್ಚಿಮದ ಟೆಂಪಲ್ ಆಫ್ ನಾಲೆಜ್ನಲ್ಲಿ ಜರುಗಿದ ಮಹಿಳಾ ಸಮಾವೇಶದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅವರು ಸಹೃದಯಿಗಳು, ಸರಳರು, ಆತ್ಮೀಯರು ಆದ ಹವ್ಯಕರೊಂದಿಗೆ ಬೆರೆಯಲು ತನಗೆ ಸಂತೋಷವಾಗುತ್ತಿದೆ ಎಂದರು. ಸ್ವಾವಲಂಬನೆಯಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ. ಆತ್ಮವಿಶ್ವಾಸದಿಂದ ದೀನತೆ ನೀಗುತ್ತದೆ. ಅದುವೇ ವಿಕಸನದ ಮೊದಲ ಹೆಜ್ಜೆ. ಕುಟುಂಬದ ಚೌಕಟ್ಟಿನ ಹೊರಗಿನ ಜಗತ್ತಿನೊಂದಿಗೆ ಬೆರೆತಾಗಲೇ ಅವಳು ಪರಿಪೂರ್ಣಳಾಗುತ್ತಾಳೆ. ಮಹಿಳೆಗೆ ಸಾಮಾಜಿಕ ಬಾಧ್ಯತೆಯ ಅರಿವು ಬೇಕು ಎಂದು ಮುಂಬಯಿಯ ಹೆಸರಾಂತ ಕವಿ, ಲೇಖಕಿ ಡಾಕ್ಟರ್ ಸುನೀತಾ ಶೆಟ್ಟಿ ನುಡಿದರು. 2006 ಫೆಬ್ರವರಿ 19 ರವಿವಾರ ಮೈಸೂರು ಅಸೋಸಿಯೇಷನ್ ಸಭಾಗೃಹದಲ್ಲಿ ಜರುಗಿದ ಸಾಹಿತ್ಯ ಸಾಂಸ್ಕೃತಿಕ ಸಮಾರಂಭದಲ್ಲಿ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಹೆಸರಿನಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಡಾಕ್ಟರ್ ಅಮೃತ್ ಸೋಮೇಶ್ವರರವರಿಗೆ ನೀಡಲಾಯಿತು. ನಮ್ಮ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ವಿಮಲಾ ಭಟ್, ಬೆಂಗಳೂರಿನ ಹವ್ಯಕ ಮಹಾಸಭೆಯ ಅಧ್ಯಕ್ಷರಾದ ಶ್ರೀಕಜೆ ಈಶ್ವರ್ ಭಟ್, ನೆರೆದ ಸಾಹಿತ್ಯಾಸಕ್ತರ ಹಾಗೂ ಗಣ್ಯರ ಸಮಕ್ಷಮ ಪ್ರಶಸ್ತಿ ಪತ್ರ, ನೆನಪಿನ ಕಾಣಿಕೆ, ಗೌರವಧನ 10,000 ರೂಪಾಯಿ ನೀಡಿ ಶಾಲು ಹೊದಿಸಿ ಸನ್ಮಾನಿಸಿದರು. ಮಾರ್ಚ್ 3ರಂದು ಮುಂಬೈ ವಿಶ್ವವಿದ್ಯಾನಿಲಯ ಕಲೀನಾ ಕ್ಯಾಂಪಸ್ನ ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗ ಹಾಗೂ ಕರ್ನಾಟಕ ಮಲ್ಲ ದೈನಿಕದ ಸಹಯೋಗದೊಂದಿಗೆ ನಮ್ಮ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಹಮ್ಮಿಕೊಂಡ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮೇಲಿನ ಮಾತನ್ನ ಶಿವಾನಂದ ಜೋಶಿ ಹೇಳಿದರು. ಇಂದು ಮಾಧ್ಯಮದಲ್ಲಿ ಭ್ರಷ್ಟಾಚಾರಿಗಳ, ರಾಜಕಾರಣಿಗಳ ವೈಭವೀಕರಣ ನಡೆಯುತ್ತಿದೆ. ರೋಚಕ ಸುದ್ದಿಗಳಿಗೆ ಆದ್ಯತೆ ನೀಡಿ ಸತ್ಯದ ಮೇಲೆ ಬರೆ ಹಾಕುವಷ್ಟು ಅಸತ್ಯವನ್ನ ಬರೆಯಲಾಗುತ್ತದೆ. ಪತ್ರಿಕೆಗಳು ಉದ್ಯಮದಂತೆ ಗ್ರಾಹಕರ ವಸ್ತುಗಳಾಗಿ ಬಿಟ್ಟಿವೆ. ಇದನ್ನ ಮೀರಿ ಜನಮುಖಿಯಾದ ಪತ್ರಿಕೆಗಳ ಪತ್ರಕರ್ತರ ಸಂಖ್ಯೆ ಹೆಚ್ಚಬೇಕು ಎಂದು ಶಿವಾನಂದ ಜೋಶಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ಕಾರದ ಹಿಂದೆ ಬಿದ್ದು ಪಡೆಯುವ ಪ್ರಶಸ್ತಿಗಿಂತ ದೂರದ ಮುಂಬಯಿಯಿಂದ ನೀಡಲಾದ ಈ ಪ್ರಶಸ್ತಿಗೆ ಅರ್ಥಪೂರ್ಣ ಸ್ಥಾನವಿದೆ ಎಂದರು. 10,000 ರೂಪಾಯಿಗಳ ನಗದು ಸ್ಮರಣಿಕೆ ಪ್ರಶಸ್ತಿ ಪತ್ರ, ಶಾಲು, ಫಲವನ್ನೊಳಗೊಂಡ ಕರ್ಕಿ ಶಾಸ್ತ್ರಿ ಸೂರಿ ಸಾಹಿತ್ಯ ಪ್ರಶಸ್ತಿಯನ್ನು ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಟ್ರಸ್ಟ್ನ ಅಧ್ಯಕ್ಷ, ಉಪಾಧ್ಯಕ್ಷರು ಪ್ರದಾನಿಸಿದರು. ಮಾರ್ಚ್ 2ರಂದು ಸಂಜೆ ಗೋಕುಲ ಸಭಾಗೃಹದಲ್ಲಿ ಸೀಮಿತ ಸಾಹಿತ್ಯ ಹಾಗೂ ಸಾಂಸ್ಕೃತಿಕಾಸಕ್ತರ ಸಮ್ಮುಖದಲ್ಲಿ ಸಾಮಾಜಿಕ ಕ್ಷೇತ್ರದ ಹಿರಿಯರು, ಸಮಾಜ ಬಾಂಧವರು ಆದ ವಾರಣಾಸಿ ಶ್ರೀ ಸುಬ್ರಾಯ ಭಟ್ಟರಿಗೆ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನಿಸಲಾಯಿತು. ಏಪ್ರಿಲ್ 12ರಂದು ಬಿಎಸ್ಕೆಬಿ ಅಸೋಸಿಯೇಷನ್ ಸಭಾಗೃಹದಲ್ಲಿ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬಯಿಯಿಂದ ಆಯೋಜಿಸಲ್ಪಟ್ಟ ವಾರ್ಷಿಕ ಹವ್ಯಕ ಮಹಿಳಾ ಸಮಾವೇಶವು ಅತ್ಯಂತ ಸಡಗರ ಹಾಗೂ ಸಂಭ್ರಮದೊಂದಿಗೆ ಜರುಗಿತು.
ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಹೀಗೆಂದು ಉದ್ಘರಿಸಿದವರು ಕರ್ಕಿ ವೆಂಕಟರಮಣ ಪ್ರಶಸ್ತಿಯನ್ನು ಸ್ವೀಕರಿಸಿದ ಪ್ರಖ್ಯಾತ ಯಕ್ಷಗಾನದ ಕಲಾವಿದರಾದ ಶ್ರೀ ರಾಮಚಂದ್ರ ಹೆಗಡೆ ಚಿಟ್ಟಾಣಿಯವರು. ಜನವರಿ 24ರಂದು ಗೋಕುಲ ಸಭಾಗೃಹದಲ್ಲಿ ನಮ್ಮ ಹವ್ಯಕ ವೆಲ್ಫೇರ್ ಟ್ರಸ್ಟ್ನಿಂದ ಕರ್ನಾಟಕ ಮಲ್ಲದ ಸಹಯೋಗದಿಂದ ಜರುಗಿದ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಅವರು, ನನ್ನ ಬದುಕಿನಲ್ಲಿ ಬೇಕಾದಷ್ಟು ಪ್ರಶಸ್ತಿ, ಸನ್ಮಾನ, ಸತ್ಕಾರ ದೊರಕಿವೆ. ಆದರೆ ಇಂದಿನ ದಿನ ನನಗೆ ವಿಶೇಷವಾಗಿದೆ. ಏಕೆಂದರೆ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರು ಶ್ರೇಷ್ಠ, ಅಪೂರ್ವ ಸಾಧನೆಗೈದ ಮಹಾನ್ ವ್ಯಕ್ತಿ. ಇಂತಹ ಮಹಾಪುರುಷರ ಸ್ಮರಣಾರ್ಥ ನೀಡುವ ಸತ್ಕಾರ ನನ್ನ ಪ್ರಿಯ ಹವ್ಯಕ ಬಾಂಧವರಿಂದ ನನಗೆ ಸಲ್ಲುತ್ತಿರುವುದು ಅತೀವ ಸಂತೋಷವನ್ನು ನೀಡಿದೆ ಎಂದು ನುಡಿದರು. ಮಾರ್ಚ್ 7ರಂದು ಸಾಂತಾ ಕ್ರೂಸ್ನಲ್ಲಿ ಹವ್ಯಕ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಆಯೋಜಿಸಲ್ಪಟ್ಟ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಪ್ರಶಸ್ತಿ ಪತ್ರ, ಶಾಲು, ಫಲಪುಷ್ಪ ಹಾಗೂ 10,000 ನಗದಿನೊಂದಿಗೆ ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯರಾದ ಶ್ರೀ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಪ್ರಶಸ್ತಿಯನ್ನು ಸ್ವೀಕರಿಸಿ ನಾನು ಧನ್ಯನಾಗಿದ್ದೇನೆ. ಈ ಹಿಂದೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದರೂ ಶಾಸ್ತ್ರಿಯವರ ಹೆಸರಿನ ಪ್ರಶಸ್ತಿಗೆ ತನ್ನದೇ ಆದ ಮಹತ್ವ ಹಾಗೂ ಘನತೆ ಇದೆ. ಈ ದಿನವನ್ನ ನಾನೆಂದೂ ಮರೆಯಲಾರೆ ಎಂದು ಹಿರಿಯ ಪತ್ರಕರ್ತ, ಸಾಹಿತಿ ನಾಸು ಭರತನಹಳ್ಳಿಯವರು ನುಡಿದರು. ಶ್ರೀ ವಿಘ್ನೇಶ್ವರ ಶರ್ಮಾ ತದ್ದಲಸೆಯವರು ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬೈಯಿಂದ ಕೊಡಮಾಡುವ 2011ರ ಪ್ರತಿಷ್ಠಿತ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿಯನ್ನು ಸ್ವೀಕರಿಸಿ ನುಡಿದರು. ಪ್ರಶಸ್ತಿಯನ್ನು ಸ್ವೀಕರಿಸಿದ ಅವರು, ವೆಂಕಟರಮಣ ಶಾಸ್ತ್ರಿಗಳು ಅನೇಕ ಧಾರ್ಮಿಕ ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ನಮ್ಮ ಸಂಸ್ಕೃತಿಯ ಅನನ್ಯತೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಧರ್ಮವನ್ನು ಅನುಷ್ಠಾನ ಮಾಡುವುದರಿಂದಲೇ ಆರೋಗ್ಯವಂತ ಸಮಾಜದ ನಿರ್ಮಾಣ ಸಾಧ್ಯ ಎಂದರು. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಮಾರ್ಚ್ 20, 2011ರಂದು ವಿಶ್ವೇಶ್ವರಯ್ಯ ಸಭಾಗೃಹ ಮಾಟುಂಗಾದಲ್ಲಿ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬೈ ವತಿಯಿಂದ ಕರ್ನಾಟಕ ಸಂಘ ಮುಂಬೈ, ಕನ್ನಡ ಕಲಾ ಕೇಂದ್ರ ಹಾಗೂ ಕರ್ನಾಟಕ ಮಲ್ಲ ದೈನಿಕದ ಸಹಕಾರದೊಂದಿಗೆ ಜರುಗಿತು. ಮನುಷ್ಯನನ್ನ ಜೀವನದೊಂದಿಗೆ ಬೆಸೆಯುವ ಶಕ್ತಿ ಹಾಸ್ಯಕ್ಕಿದೆ. ಆಧ್ಯಾತ್ಮವನ್ನ ನಂಬಿರುವ ಮನುಷ್ಯನು ಹೇಗೆ ಸ್ಥಿತಪ್ರಜ್ಞನಾಗಿರುತ್ತಾನೆಯೋ ಹಾಗೆಯೇ ಜೀವನದಲ್ಲಿ ಹಾಸ್ಯ ಪ್ರಜ್ಞೆ ಬೆಳೆಸಿಕೊಂಡಾಗ ಮನುಷ್ಯನು ದುಃಖ ದುಮ್ಮಾನದಿಂದ ದೂರವಾಗುತ್ತಾನೆ. ಹತಾಶೆ ಹಾಗೂ ಖಿನ್ನತೆಗಳು ಆತನನ್ನ ಕಾಡುವುದಿಲ್ಲ. ನಕ್ಕು ಮನಸ್ಸು ಹಗುರವಾದಾಗ ಜೀವನದಲ್ಲಿ ಉತ್ಸಾಹ ಉಕ್ಕುತ್ತದೆ. ನೋವಿನಲ್ಲೂ ನಗುವುದನ್ನು ಕಲಿತಾಗ ಬಾಳು ಬಂಗಾರವಾಗುತ್ತದೆ ಎಂದು ಪ್ರಸಿದ್ಧ ಹಾಸ್ಯ ಲೇಖಕಿ ಭುವನೇಶ್ವರಿ ಹೆಗಡೆಯವರು ನುಡಿದರು. ಅವರು ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬೈ ಮಹಿಳಾ ಕಲ್ಯಾಣ ವಿಭಾಗದವರಿಂದ ಏಪ್ರಿಲ್ 10ರಂದು ಕರ್ನಾಟಕ ಸಂಘದ ವಿಶ್ವೇಶ್ವರಯ್ಯ ಸಭಾಗೃಹದಲ್ಲಿ ಜರುಗಿದ ಚಾರಿಟಿ ಶೋ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು.
ಪತ್ರಿಕೋದ್ಯಮವೇ ಪ್ರಜಾಪ್ರಭುತ್ವದ 4ನೇ ಅಂಗ. ಪತ್ರಿಕೆಗಳು ಗುಣಾತ್ಮಕವಾಗಿ ಬೆಳೆದರಷ್ಟೇ ಪ್ರಜಾಪ್ರಭುತ್ವದ ತಳಹದಿಯು ಗಟ್ಟಿಯಾಗಬಲ್ಲದು. ಅಭ್ಯುದಯ ಪತ್ರಿಕೋದ್ಯಮಕ್ಕೆ ಕನ್ನಡದಲ್ಲಿ ಅಡಿಗಲ್ಲು ಹಾಕಿದವರೇ ಶ್ರೀ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರು. ನಿರ್ಭೀತಿಯಿಂದ ಬರೆಯುವ ಅವರು ತಾವು ಹೊರತಂದ ಹವ್ಯಕ ಸುಬೋಧ ವಾರಪತ್ರಿಕೆಯಲ್ಲಿ ಪತ್ರಿಕೋದ್ಯಮ ಹೇಗಿರಬೇಕು ಎನ್ನುವುದನ್ನು ವಿವರಿಸಿದ್ದಾರೆ. ಧೀರ ಪತ್ರಿಕೋದ್ಯಮಿ ಕರ್ಕಿ ವೆಂಕಟರಮಣ ಶಾಸ್ತ್ರಿಯವರ ಪ್ರಶಸ್ತಿಯನ್ನು ಸ್ವೀಕರಿಸಿ ಧನ್ಯತೆಯನ್ನು ಅನುಭವಿಸುತ್ತಿದ್ದೇನೆ. ಇಂದು ಪ್ರಥಮ ಬಾರಿ ಮುಂಬೈ ಕನ್ನಡಿಗರನ್ನು ಉದ್ದೇಶಿಸಿ ಮಾತನಾಡುತ್ತಿರುವುದು ಬಹಳ ಸಂತೋಷ ತಂದಿದೆ ಎಂದು ಹಿರಿಯ ಪತ್ರಕರ್ತ ಶ್ರೀ ಈಶ್ವರ್ ದೈತೋಟೆರವರು ನುಡಿದರು. ಅವರು ಮಾರ್ಚ್ 4ರಂದು ಹವ್ಯಕ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರ್ನಾಟಕ ಮಲ್ಲ ಮತ್ತು ಕರ್ನಾಟಕ ಸಂಘದ ಸಹಕಾರದಲ್ಲಿ ಹಮ್ಮಿಕೊಂಡ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಎರಡು 2013ರ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಸ್ವೀಕರಿಸಿ ಮುಂಬೈ ಈ ಜನನಿಬಿಡ ಪ್ರದೇಶದಲ್ಲಿ ಇಳಿ ಹಗಲಿನ ಸುಂದರ ವಾತಾವರಣದಲ್ಲಿ ಸಮಸ್ತ ಹವ್ಯಕ ಬಂಧು ಬಾಂಧವರ ಹಾಗೂ ಕನ್ನಡ ಸಾಹಿತ್ಯಾಸಕ್ತರ ಸಮ್ಮುಖದಲ್ಲಿ ಪ್ರತಿಷ್ಠಿತ ಸೂರಿ ವೆಂಕಟರಮಣ ಶಾಸ್ತ್ರಿಯವರ ಹೆಸರಿನಲ್ಲಿ ಕೊಡಮಾಡಿದ ದತ್ತಿನಿಧಿ ಪ್ರಶಸ್ತಿಯನ್ನು ಸ್ವೀಕರಿಸಲು ಬಹಳ ಸಂತೋಷವಾಗುತ್ತಿದೆ. ಇದೊಂದು ಸಂಭ್ರಮದ ಧನ್ಯತೆಯ ಕ್ಷಣ. ನನ್ನ ಪಾಲಿಗೆ ಮುಂಬೈಗೆ ಬರುವ ಸಂಭ್ರಮಕ್ಕೆ ಕಾರಣವಾದ ಗಳಿಗೆ ಎಲ್ಲಿ ನನ್ನ ಪುತ್ತೂರು, ಎಲ್ಲಿ ಈ ಮಹಾನಗರಿ ಮುಂಬೈ, 1000 ಮೈಲುಗಳ ಅಂತರ. ಆದರೂ ಸಾಹಿತ್ಯದ ನಂಟು ಇಷ್ಟು ದೂರ ಎಳೆದು ತಂದು ತಮ್ಮ ಸಮ್ಮುಖದಲ್ಲಿ ನಿಲ್ಲಿಸಿದೆ. ಸಾಹಿತ್ಯದ ನಂಟು ಇಲ್ಲದಿದ್ದರೆ ಈ ಮುಂಬೈ ಮಹಾನಗರದಲ್ಲಿ ನಿಮ್ಮನ್ನೆಲ್ಲ ಹೀಗೆ ಒಂದೇ ಕಡೆ ಕಾಣುವ ಸುಯೋಗ ಇರುತ್ತಿರಲಿಲ್ಲ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ 2014ರ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಮನೋಹರ್ ಪ್ರಸಾದ್, ಕಳೆದ 3 ದಶಕಗಳಿಂದ ಪತ್ರಿಕೆ, ಆಕಾಶವಾಣಿ ಚಾನೆಲ್ಗಳ ಜೊತೆ ನನ್ನನ್ನು ನಾನು ತೊಡಗಿಸಿಕೊಂಡು ಆ ಕೆಲಸದಲ್ಲಿ ಖುಷಿ ಪಟ್ಟಿದ್ದೇನೆ. ಯಾವ ಕೆಲಸವನ್ನು ನಾವು ಮಾಡುತ್ತೇವೆಯೋ ಅದರಲ್ಲಿ ನಾವು ಆನಂದ ಪಡೆಯಬೇಕು. ನಾವು ಮಾಡುತ್ತಿರುವ ಕೆಲಸಕ್ಕೆ ನ್ಯಾಯ ಒದಗಿದಾಗಲೇ ನಮಗೆ ಸಂತೋಷ ಉಂಟಾಗುವುದು. ಇಂದು ನಾವು ಕೌಟುಂಬಿಕ ಜೀವನದ ಅರ್ಥ ಕಳೆದುಕೊಂಡು ಅಂತರ್ಮುಖಿ ದ್ವೀಪಗಳಾಗಿದ್ದೇವೆ. ಇವುಗಳಿಂದ ಹೊರಬರುವುದಕ್ಕಾಗಿ ಇಂತಹ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅಗತ್ಯವಿದೆ. ನನಗೆ ಹಲವು ಪ್ರಶಸ್ತಿಗಳು ದೊರಕಿರಬಹುದು, ಆದರೆ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಅವರ ಹೆಸರಿನ ಈ ಪ್ರಶಸ್ತಿ ನನ್ನೆಲ್ಲ ಪ್ರಶಸ್ತಿಗೆ ಮುಕುಟವಿಟ್ಟಂತೆ ಎಂದು ಹಿರಿಯ ಪತ್ರಕರ್ತರು ಹೇಳಿದರು. ಹವ್ಯಕರು ನಾವೆಲ್ಲ ಒಂದಾಗಿ ಇಂದೇ, ಹವ್ಯಕರು ನಾವೆಲ್ಲ ಒಂದಾಗಿ ಇಂದೇ, ಒಮ್ಮತದಿ ಸಮ್ಮತದಿ ಸಾಗೋಣ ಮುಂದೆ, ಒಮ್ಮತದಿ ಸಮ್ಮತದಿ ಸಾಗೋಣ ಮುಂದೆ, ಹವ್ಯಕರು ನಾವೆಲ್ಲ ಒಂದಾಗಿ ಇಂದೇ, ಒಮ್ಮತದಿ ಸಮ್ಮತದಿ ಸಾಗೋಣ ಮುಂದೆ, ಸಾಗೋಣ ಮುಂದೆ. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ ಸಮಾರಂಭ 2015ರ ಪ್ರಶಸ್ತಿಯನ್ನ ಪಡೆದುಕೊಂಡು ಮಾತನಾಡಿದ ಪಾಂಡುರಂಗ ಹೆಗಡೆ, ಮುಂಬರುವ ದಿನಗಳಲ್ಲಿ ನೀರು, ಗಾಳಿ ಮತ್ತು ಮಣ್ಣು ಈ 3ರ ರಕ್ಷಣೆಯನ್ನ ಮಾಡದೆ ಹೋದರೆ ಮನುಕುಲಕ್ಕೆ ಅಪಾಯವಿದೆ. ಇವುಗಳ ರಕ್ಷಣೆಗೆ ಅಪ್ಪಿಕೋ ಚಳುವಳಿ ಒಂದು ಸಂಕೇತವಷ್ಟೇ. ಇದೊಂದು ಜೀವನ ಕ್ರಮ ಎನ್ನುವುದಾಗಿ ತಿಳಿಯಬೇಕು. ನೀರು, ಗಾಳಿ ಮತ್ತು ಮಣ್ಣು ಇವುಗಳ ಮಹತ್ವದ ಅರಿವು ನಮ್ಮ ಬದುಕಿನಲ್ಲಿರಬೇಕು. ನಾವು ಪರಿಸರಕ್ಕೆ ನೇರವಾದ ಸಂಬಂಧ ಇರುವಂಥವರು.
ಇಂದು ನಮ್ಮ ಒಳಗಡೆ ಪರಿಸರ ನಾಶವಾಗುತ್ತಿದೆ. ಹಾಗಾಗಿ ಒಳಗೆ ತಿದ್ದಿಕೊಂಡಾಗ ಮಾತ್ರ ಅಪ್ಪಿಕೋ ಚಳುವಳಿಗೆ ರಕ್ಷಣೆ ಸಿಗುತ್ತದೆ ಎಂದು ಪಾಂಡುರಂಗ ಹೆಗಡೆ ಹೇಳಿದರು. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿ ಪ್ರದಾನ 2016ರ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ವ್ಯಾಸರಾವ್ ನಿಂಜೂರ್, ಪ್ರಶಸ್ತಿಗಳಿಗಾಗಿ ನಾನು ಯಾವಾಗಲೂ ಹಾತೊರೆಯದಿದ್ದರೂ ಕೂಡ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಧನ್ಯತಾ ಭಾವವನ್ನು ಅನುಭವಿಸುತ್ತಿದ್ದೇನೆ. 19ನೇ ಶತಮಾನದಲ್ಲಿಯೇ ಮುಂಬೈಗೆ ಬಂದು ಕನ್ನಡ ಸಾಹಿತ್ಯ, ಪತ್ರಿಕೋದ್ಯಮದ ಮೂಲಕ ಬ್ರಿಟಿಷರ ದಬ್ಬಾಳಿಕೆ ಹಾಗೂ ಸಾಮಾಜಿಕ ಅಸಮಾನತೆಯ ವಿರುದ್ಧ ಹೋರಾಡಿದ ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ನಮಗೆ ಪ್ರಾತಸ್ಮರಣೀಯರು. ಇಂದು ಅವರ ಹೆಸರಿನ ಪ್ರಶಸ್ತಿಯನ್ನು ಸ್ವೀಕರಿಸಲು ಸಂತೋಷವೆನಿಸುತ್ತಿದೆ ಎಂದರು. ಸಾವಿರದ 1964ರಲ್ಲಿ ಸ್ಥಾಪಿಸಿದ ಹವ್ಯಕ ಸಂಸ್ಥೆ 1965ರಲ್ಲಿ ಸಂಘಟನಾ ಶಕ್ತಿಯಾಗಿ ಸಮಾಜದಲ್ಲಿ ಅನೇಕ ಸಮಾಜಮುಖಿ ಕೆಲಸವನ್ನು ಆರಂಭಿಸಿತ್ತು. 2006ರಿಂದ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಪ್ರಶಸ್ತಿಯನ್ನು ನೀಡುತ್ತಾ ಬಂದುದನ್ನು ನಾವು ಕಾಣಬಹುದಾಗಿದೆ. ಮುಂಬಯಿಯ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿರುವ ಉದಯೋನ್ಮುಖ ಪ್ರತಿಭೆಗಳಿಗೆ ಬೆಳಕಾಗಲಿ, ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಅನೇಕ ಗಣ್ಯರನ್ನ ಗುರುತಿಸಿ ಪ್ರಶಸ್ತಿ ನೀಡುವಂತಾಗಲಿ ಎನ್ನುವುದೇ ನಮ್ಮ ಟಿವಿಯ ಹಾರೈಕೆ.